ಹೊಸಬೆಟ್ಟು ನಾಗರಿಕ ಹಿತರಕ್ಷಣಾ ಸಮಿತಿಯ ಕುರುವರಬೆಟ್ಟು ಹೊಸಬೆಟ್ಟು ಇದರ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ 90ಕ್ಕಿಂತ ಅಧಿಕ ಅಂಕ ಗಳಿಸಿದ ಹಾಗೂ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿದ ಹೊಸಬೆಟ್ಟು ಗ್ರಾಮದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವು ಕುರುವರಬೆಟ್ಟು ಕೋಡದಬ್ಬು ದೇವಸ್ಥಾನದ ಹೊಸಬೆಟ್ಟುವಿನ ವಠಾರದಲ್ಲಿ ಜರುಗಿತು। ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಮಾಜ ಸೇವಕ ಮಹಾಬಲ ಪೂಜಾರಿ ಕಡಂಬೋಡಿ ಅವರು ವಹಿಸಿದ್ರು। ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಿವೃತ್ತ ಭಾರತೀಯ ಸೇನಾಧಿಕಾರಿ ಲೆಫ್ಟಿನೆಂಟ್ ಸುರೇಶ್ ಶೆಟ್ಟಿ, ಮೂಕಾಂಬಿಕಾ ಫಿಶರೀಸ್ ಮಲ್ಪೆ ಪಾಲುದಾರರಾದ ಶರತ್ ಯಲ್ಕರ್ಕೇರ, ಶಿವಾನಂದ್ ಎಚ್ಎಂ, ಹೊಸಬೆಟ್ಟು ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಆನಂದ್ ಭಂಡಾರಿ, ಸ್ವಚ್ಛ ಸುರತ್ಕಲ್ ಸಂಯೋಜಕ ಸತೀಶ್ ಸದಾನಂದ, ಕುರುವರಬೆಟ್ಟು ಕೋಡದಬ್ಬು ದೇವಸ್ಥಾನದ ಹೊಸಬೆಟ್ಟು ಕಾರ್ಯದರ್ಶಿ ಮಧುಸೂದನ್ ರಾವ್ ಮತ್ತಿತರರು ಉಪಸ್ಥಿತರಿದ್ದರು।